ಹಲೋ ನಮಸ್ತೆ ಎಲ್ರಿಗೂ. ಏಜ್ ಆಗೋದನ್ನು ತಡೆಗಟ್ಟಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಏಜ್ ಆಗ್ತಾ ಇದ್ದಂಗೆ ನೀವು ಹೇಗೆ ಕಾಣಬೇಕು ಅನ್ನೋದನ್ನು ನೀವು ಖಂಡಿತವಾಗ್ಲೂ ಡಿಸೈಡ್ ಮಾಡ್ಬೋದು. ಎಷ್ಟೇ ಏಜ್ ಆದರೂ ಕೂಡ ನಿಮ್ಮ ಏಜ್ಗಿಂತ 10 ವರ್ಷ ಚಿಕ್ಕವರ ಹತ್ರ ಕಾಣ್ಬೋದು. ಹಾಗಾದರೆ ಏನು ಮಾಡಬೇಕು? ತುಂಬ ಕಾಸ್ಟ್ಲಿಯ ಬಾಟೋಕ್ಸ್ ಆಗಲಿ, ಸರ್ಜರಿ ಆಗಲಿ, ಫೇಸ್ ಲಿಫ್ಟಿಂಗ್ ಆಗಲಿ ಏನು ಬೇಡ. ಮನೆಯಲ್ಲೇ ಕೆಲವು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಆಯಿತು. ಅದರಲ್ಲಿ ಒಂದು ಅತ್ಯದ್ಭುತವಾಗಿರುವಂಥ ಮನೆಮದ್ದಿನ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಮುಖದಲ್ಲಿ ಎಷ್ಟೇ ಸುಕ್ಕಿದ್ರೂ ಕೂಡ ಇದನ್ನು ನೀವು ಪ್ರತಿದಿನ ಹಚ್ಚೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಟೈಟನ್ ಆಗುತ್ತೆ, ನೀವು ಯೂತ್ಫುಲ್ ಆಗಿ ಕೂಡ ಕಾಣ್ತೀರಾ. ಹಾಗೆಯೇ ನೀವು ಪ್ರತಿದಿನ ಫಾಲೋ ಮಾಡಬೇಕಾಗಿರುವಂಥದ್ದು ಒಂದು ಅತ್ಯುತ್ತಮವಾಗಿರುವಂಥ ಮಾಯ್ಶ್ಚರೈಸರ್, ಒಳ್ಳೆಯ ಒಂದು ಸನ್ಸ್ಕ್ರೀನ್, ಹಾಗೆಯೇ ಕೆಲವೊಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಂಟಿ ಏಜಿಂಗ್ ಅದು ಇದು ಆ ಕ್ರೀಮ್ ಅಂತ ಇಲ್ಲಿ ತನಕ ಎಲ್ಲ ವಿಡಿಯೋಗಳನ್ನು ನೋಡಿದರೆ ಎಲ್ಲದನ್ನು ಮರೆತಬೇಡಿ. ಈ ಒಂದು ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಯಾಕಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ಇನ್ ಡಿಟೇಲ್ ಆಗಿ ತುಂಬಾ ಸ್ಟಡಿ ಮಾಡಿ ನಾನು ನಿಮ್ಗೆ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸೀಕ್ರೆಟ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಫಾಲೋ ಮಾಡಿ ನೋಡಿ. 1 ತಿಂಗಳು ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಅದಾದ ನಂತರ ನೀವೇ ಬಂದು ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ. ಸೊ ಮೊದಲನೇದಾಗಿ ನೆರಿ ಅಂದರೆ ಒಂದು 30 ವರ್ಷದ ನಂತರ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಲೆಜನ್ ಲೆವೆಲ್ ಇದೆಯಲ್ವ ಅದು ಡ್ರಾಪ್ ಆಗುತ್ತೆ. ಈ ಕೊಲೆಜನ್ ಅನ್ನುವಂಥದ್ದು ನಮ್ಮ ಸ್ಕಿನ್ನನ್ನು ಯೂತ್ಫುಲ್ ಆಗಿ ಇಡಲಿಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಪ್ರೋಟೀನ್. ನೀವು ಬಿಸಿಲಲ್ಲಿ ಜಾಸ್ತಿ ಓಡಾಡಿದರೆ, ಸನ್ಸ್ಕ್ರೀನ್ ಹಾಕದೆ ಡೈರೆಕ್ಟಾಗಿ ಹೊರಗಡೆ ಹೋದರೆ, ಹಾಗೆಯೇ ಏಜ್ ಆಗ್ತಾ ಇದ್ದಕ್ಕೆ ಈ ಕೊಲೆಜನ್ ಅಂಶ ಏನಿರುತ್ತೆ ಅದು ಡ್ರಾಪ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಕೊಲೆಜನ್ ಅಂಶವನ್ನು ನಾವು ಮರುಸೃಷ್ಟಿ ಮಾಡಬೇಕು ಅಂತಂದರೆ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಬೇಕು. ಈ ಕೊಲೆಜನನ್ನು ಮತ್ತೆ ಉತ್ಪತ್ತಿ ಮಾಡುವಂಥ ಒಳ್ಳೆಯ ಫೇಸ್ ಮಾಸ್ಕ್ ಯಾವುದು? ತುಂಬ ಸುಲಭವಾಗಿ ನಮ್ಮ ಮನೆಯಲ್ಲೇ ಮಾಡ್ಬೋದು. ಇದನ್ನ ಮಾಡೋದಕ್ಕೆ ಇದೊಂಥರ ನ್ಯಾಚುರಲ್ ಬಾಟೋಕ್ಸ್ ಅಂತ ಕೂಡ ಕರೀತಾರೆ. ಅಷ್ಟು ಅಂದರೆ ಅತ್ಯದ್ಭುತವಾಗಿರುವಂಥ ರಿಸಲ್ಟನ್ನು ಕೊಡುತ್ತೆ. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಗಸೆ ಬೀಜ. ಅಗಸೆ ಬೀಜ ನಿಮ್ಮ ಸ್ಕಿನ್ನಲ್ಲಿ ಕೊಲೆಜನ್ ಅಂಶವನ್ನು ಉತ್ಪತ್ತಿ ಮಾಡಲಿಕ್ಕೆ, ಆ್ಯಂಟಿ ಏಜಿಂಗ್ ಸೈನ್ಸ್ ಇರುತ್ತಲ್ವ ಅದನ್ನ ಕಡಿಮೆ ಮಾಡಿ, ಅಂದರೆ ಓಪನ್ ಪೋರ್ಸ್ ಇರ್ಬೋದು ಅದನ್ನ ರಿಡ್ಯೂಸ್ ಮಾಡೋದಕ್ಕೆ, ಸ್ಕಿನ್ ಸುಕ್ಕುಗಟ್ಟುತ್ತಲ್ವ ಅದನ್ನ ಕಡಿಮೆ ಮಾಡೋದಕ್ಕೆ, ಸ್ಕಿನ್ನನ್ನು ಟೈಟನ್ ಮಾಡೋದಕ್ಕೆ, ಹೈಡ್ರೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಹಾಗೆಯೇ ಅಕ್ಕಿಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಸ್ಕಿನ್ನನ್ನು ಬ್ರೈಟ್ ಆಗಿಡೋದಕ್ಕೆ. ಹಾಗೆಯೇ ಇದನ್ನ ಕೊರಿಯನ್ನವ್ರದ್ದು ಗ್ಲಾಸ್ ಸ್ಕಿನ್ ಸೀಕ್ರೆಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ, ವಿಟಮಿನ್ ಇ ಜಾಸ್ತಿ ಇದೆ. ಹಾಗೆಯೇ ನೀವು ಈ ಎರಡೇ ಸಾಕು ನಿಮಗೆ. ಅಗಸೆ ಬೀಜ 2 ಚಮಚ, ಅಕ್ಕಿ 2 ಚಮಚ, ಎರಡನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಪಾತ್ರೆ ತಗೊಂಡು 1 ಗ್ಲಾಸಷ್ಟು ನೀರನ್ನು ಹಾಕಿ, ಆ ನೀರಿಗೆ ಈ ವಾಶ್ ಮಾಡಿ ಅಂದರೆ ನಾವು ತೊಳೆದಿಟ್ಟಿರುವಂಥ ಅಗಸೆ ಬೀಜ ಮತ್ತು ಅಕ್ಕಿಯನ್ನು ಹಾಕಿ 10 ನಿಮಿಷ ನೀವು ಕುದಿಸಬೇಕು. ಅದಾದ ನಂತರ ಕ್ಲೀನಾಗಿರುವಂಥ ಒಂದು ಕಾಟನ್ ಹತ್ತಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಅದು ಜೆಲ್ ಥರ ಆಗುತ್ತೆ. ಕುದಿಯುವಾಗ ನಿಮಗೆ ಸ್ವಲ್ಪ ಜೆಲ್ ಥರ ಆಗುತ್ತೆ. ತುಂಬ ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ. ತುಂಬ ದಪ್ಪ ಆದರೆ ಫಿಲ್ಟರ್ ಮಾಡೋಕ್ಕಾಗಲ್ಲ, ಅಂದರೆ ಸೋಸೋಕ್ಕಾಗಲ್ಲ. 10 ನಿಮಿಷ ಸಾಕು. ಆ ಜೆಲ್ ಥರ ಫಾರ್ಮೇಟ್ ಆದ ನಂತರ ನೀವೇನು ಮಾಡಬೇಕು, ಕ್ಲೀನಾಗಿರೋಂಥ ಬಟ್ಟೆಗಿನ್ನ ಹಾಕಿ ಸೋಸಬೇಕು. ಸೋಸಿ ಆ ಜೆಲ್ಲನ್ನು ಒಂದು ಬೌಲಿಗೆ ತಗೊಳ್ಳಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬೇಡಿ. ತಣ್ಣಗಾದ ನಂತರ ಒಂದು 3-5 ಡ್ರಾಪ್, ಖಾಲಿ 3-5 ಡ್ರಾಪ್ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆಯನ್ನು ಹಾಕೋಬೇಕು. ಬಾದಾಮಿ ಎಣ್ಣೆ ಕೂಡ ಕೊಲೆಜನನ್ನು ಇಂಪ್ರೂವ್ ಮಾಡೋದಕ್ಕೆ, ಕೊಲೆಜನ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡೋದಕ್ಕೆ, ಸ್ಕಿನ್ಗೆ ಈವನ್ ಟೋನ್ ಕೊಡೋದಕ್ಕೆ, ಹೈಡ್ರೇಟ್ ಆಗಿರೋದಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು, ತುಂಬಾ ಒಳ್ಳೆಯದು. ಕ್ಲೀನಾಗಿ ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಬೌಲಲ್ಲಿ ಹಾಕಿ ಅಥವಾ ಗ್ಲಾಸ್ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ. ಫ್ರೀಝರಲ್ಲೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿಟ್ಟು ನೀವು 10 ದಿನ ಆರಾಮ್ಸೆ ಉಪಯೋಗ ಮಾಡ್ಬೋದು. ಉಪಯೋಗ ಮಾಡೋದು ಹೇಗೆ? ರಾತ್ರಿ ಹೊತ್ತಲ್ಲಿ, ಸಾಯಂಕಾಲದ ಟೈಮಲ್ಲೇ ನೀವು ಈ ಒಂದು ಮನೆಮದ್ದನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಹೊರಗಡೆಯಿಂದ ಹೋಗಿ ಬಂದಿರ್ತೀರ, ಮುಖ ಟಯರ್ಡ್ ಆಗಿರುತ್ತೆ. ಸಾಯಂಕಾಲದ ಹೊತ್ತಲ್ಲೇ ನಮ್ಮ ಸ್ಕಿನ್ ಜಾಸ್ತಿ ರಿಪೇರ್ ಆಗುತ್ತೆ. ಆದ್ದರಿಂದ ಆದಷ್ಟು ಸಾಯಂಕಾಲದ ಹೊತ್ತಲ್ಲೇ ಮಾಡಿ. ಯಾಕಂತಂದರೆ ಹೊರಗಡೆ UV ರೇಸ್ ಇರಲ್ಲ, ಬಿಸಿಲಿರಲ್ಲ. ಅದರಿಂದ ಒಳ್ಳೆ ಎಫೆಕ್ಟಿವ್ ಆಗಿ, ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮುಖವನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಈ ಜೆಲ್ಲನ್ನು ಸ್ವಲ್ಪ ತಗೊಂಡು ಕ್ಲೀನಾಗಿ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಈ ಥರ ಮೇಲ್ಗಡೆ ಈ ಥರ ನೀವು ಮಸಾಜ್ ಮಾಡ್ಕೋಬೇಕು. ನೀವು ಕ್ರೀಮ್ ಹಚ್ಕೊಳ್ಳಿ, ಮುಖವನ್ನು ವಾಶ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ. ಯಾವಾಗಲೂ ಅಷ್ಟೇ ಸ್ಕ್ರಬ್ ಮಾಡುವಾಗ, ಮಸಾಜ್ ಮಾಡುವಾಗ ಯಾವಾಗಲೂ ಅಷ್ಟೇ ಈ ಥರ ಮೇಲೆ, ಅಂದರೆ ಈ ಥರ ಮೇಲ್ಗಡೆ ನಾವು ಮಸಾಜ್ ಮಾಡಬೇಕು. ಯಾವಾಗಲೂ ಹೀಗೆ ಕೆಳಗಡೆ ಹಚ್ಚೋದಲ್ಲ, ಅದರಿಂದ ಸ್ಕಿನ್ ಆದಷ್ಟು ಡ್ರಾಪ್ ಆಗುತ್ತೆ. ಸ್ಕಿನ್ ಟೈಟನ್ ಆಗಬೇಕು ಅಂತಂದರೆ ಯಾವಾಗಲೂ ಅಪ್ಪರ್ ಈ ಥರ ನಾವು ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಒಂದು 2-3 ನಿಮಿಷ ಮಸಾಜ್ ಮಾಡಿ 10-20 ನಿಮಿಷ ಬಿಟ್ಬಿಡಿ ಮುಖದಲ್ಲಿ, ಕ್ಲೀನಾಗಿ ಡ್ರೈ ಆಗಲಿ. ಅದಾದ ನಂತರ ಮುಖವನ್ನು ಒರೆಸ್ಕೊಳ್ಳಿ. ಒರೆಸಿ ಆದ ನಂತರ ಒಳ್ಳೆಯ ಒಂದು ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಆ್ಯಂಟಿ ಏಜಿಂಗ್ ಸೈನ್ಸನ್ನು ಕಮ್ಮಿ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂಥ ಕೆಲವೊಂದು ಮಾಯ್ಶ್ಚರೈಸರ್ ಇದೆ. ಅದರಲ್ಲಿ ರೀಕ್ವಿಲ್ ಅವ್ರದ್ದು ಸಿರಮೈಡ್ ಅನ್ನುವಂಥದ್ದು ಒಂದು ಮಾಯ್ಶ್ಚರೈಸರ್ ಬರುತ್ತೆ. ಅದರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಆ ಪ್ರಾಡಕ್ಟ್ ಬಗ್ಗೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಈ ಕೊಲೆಜನ್ ಪ್ರೊಡಕ್ಷನ್ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ, ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಆ ಒಂದು ಮಾಯ್ಶ್ಚರೈಸರ್ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಕೇಳ್ಬೋದು, ನಾವು ಈ ಮನೆ ಮದ್ದು ಮಾಡಿದರೂ ಕೂಡ ಈ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳೇಬೇಕಂತ. ಖಂಡಿತವಾಗ್ಲೂ ಈ
ಮನೆಮದ್ದೇನಿದೆ ಏಜ್ ಸೈನ್ಸನ್ನು ಕಡಿಮೆ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆದರೆ ನಿಮ್ಮ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರಬೇಕು ಯಾವಾಗಲೂ ಅಂತಂದರೆ, ಹೆಲ್ದಿ ಆಗಿರಬೇಕು ಅಂತಂದರೆ ನೀವು ಪರ್ಮನೆಂಟಾಗಿ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಇದು ಮೇಕಪ್ ಕ್ರೀಮ್ಗಳಲ್ಲ, ಇದು ಸ್ಕಿನ್ ಕೇರ್ ಕ್ರೀಮ್. ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ, ನಮ್ಮ ಚರ್ಮವನ್ನು ಪೊಲ್ಯೂಷನ್ ಇರ್ಬೋದು, ಸೂರ್ಯನ ಕಿರಣಗಳಿಂದ ಇರ್ಬೋದು, ಪ್ರೊಟೆಕ್ಷನ್ ಮಾಡೋದಕ್ಕೆ ಇದನ್ನ ನಾವು ಹಾಕಲೇಬೇಕು. ಇದನ್ನ ಸ್ಕಿಪ್ ಮಾಡಿದ್ರಿ ಅಂತಂದರೆ ಸ್ಕಿನ್ ಡ್ರೈ ಆಗುತ್ತೆ, ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ, ಹೊರಗಡೆ ಹೋದಾಗ ಬಿಸಿಲು ತಾಗೋದ್ರಿಂದ ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಬಂಗು ಮಾರ್ಕ್ ಬರುತ್ತೆ, ಸ್ಕಿನ್ ಬೇಗ ಸುಕ್ಕು ಬೀಳುತ್ತೆ, ಎಲ್ಲದೂ ಆಗುತ್ತೆ. ಎಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಯಾಕಂತಂದರೆ ಎನ್ವಿರಾನ್ಮೆಂಟ್ ಅಷ್ಟು ಪೊಲ್ಯೂಟೆಡ್ ಆಗಿರುತ್ತೆ, ಸೂರ್ಯನ ಕಿರಣಗಳು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆಯದಲ್ಲ. ಆದ್ದರಿಂದ ಕಂಪಲ್ಸರಿಯಾಗಿ ಏನೇ ಮನೆಮದ್ದು ಮಾಡಿ ನೀವು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಮಿಸ್ ಮಾಡುವಂಗೆ ಇಲ್ಲ. ನಿಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ. ಸೊ ರಾತ್ರಿ ಹೊತ್ತಲ್ಲಿ ಈ ಮಾಯಿಶ್ಚರೈಸರನ್ನು ಹಚ್ಚಿ ಮಲ್ಕೊಳ್ಳಿ. ಮಾಯಿಶ್ಚರೈಸರ್ ಬೇಡ ಅನ್ನೋರು ಒಳ್ಳೆಯ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಬಳಸ್ಬೋದು. ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಡೇ ಟೈಮಲ್ಲಿ ಮುಖವನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಒಳ್ಳೆಯ ಕ್ಲೆನ್ಸರಿಂದ, ರ್ಯಾಶ್ ಕೆಮಿಕಲ್ ಇರುವಂಥ ಕ್ಲೆನ್ಸರ್ ಅಥವಾ ಸೋಪನ್ನು ಮುಖಕ್ಕೆ ಬಳಸಕ್ಕೆ ಹೋಗಬೇಡಿ. ಯಾಕಂತಂದರೆ ಮುಖದ ಸ್ಕಿನ್ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಾದ ನಂತರ ಡೇ ಟೈಮಲ್ಲಿ ನೀವು ಮುಖವನ್ನು ತೊಳೆದಾದ ನಂತರ, ಅಂದರೆ ಬೆಳಿಗ್ಗೆ ಹೊತ್ತಲ್ಲಿ ಮತ್ತೆ ಮಾಯಿಶ್ಚರೈಸರನ್ನು ಹಚ್ಚಿಬಿಟ್ಟು ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ. ಮಿನಿಮಲಿಸ್ಟ್ ಅವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ, ಆ್ಯಂಟಿ ಏಜಿಂಗಿಗೆ ತುಂಬ ಸಪೋರ್ಟ್ ಆಗುತ್ತೆ. ಇದು ಅದನ್ನ ಉಪಯೋಗ ಮಾಡ್ಬೋದು. ಅದರದ್ದು ಈ ಲಿಂಕ್ ಹಾಕಿರ್ತೀನಿ. ನಾನು ಹೇಳುವಂಥ ಈ ಕ್ರೀಮ್ ಇರ್ಬೋದು, ಈ ಲೋಷನ್ಗಳಿರ್ಬೋದು, ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೇಫ್ ಆಗಿರುವಂಥದ್ದನ್ನು ನಾನು ಹಾಕಿರ್ತೇನೆ. ಬೆಸ್ಟ್ ಅನ್ನುವಂಥ ಪ್ರಾಡಕ್ಟನ್ನ ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ನೀವು ಯಾವ್ದು ಬೇಕೋ ಅದನ್ನ ಬೈ ಮಾಡ್ಬೋದು. ಇದನ್ನೇ ಬೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಮಾರ್ಕೆಟಲ್ಲಿರುವಂಥ ಅತ್ಯುತ್ತಮವಾಗಿರುವಂಥ ಪ್ರಾಡಕ್ಟ್ಗಳ ಬಗ್ಗೆ ರಿಸರ್ಚ್ ಮಾಡಿ ನಾನು ಹಾಕಿರ್ತೇನೆ ಅಷ್ಟೇ. ನೀವು ಯಾವುದನ್ನು ಬೈ ಮಾಡಬೇಕು ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಅದು ನಿಮ್ಗೆ ಬೇಕಿರೋದು. ಇದರಲ್ಲಿ ನಾನು ಮಿನಿಮಲಿಸ್ಟ್ ಅವ್ರದ್ದು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು 2 ವರ್ಷದಿಂದ ಉಪಯೋಗ ಮಾಡ್ತಾ ಬರ್ತಾ ಇದ್ದೇನೆ. ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ದಿನಕ್ಕೆ 2 ಸರಿ ಮಾಯಿಶ್ಚರೈಸರ್, ಡೇ ಟೈಮಲ್ಲಿ ಮಾಯಿಶ್ಚರೈಸರ್ ಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದನ್ನು ಮರಿಬೇಡಿ. ದಿನಕ್ಕೊಂದ್ಸರಿ ಮನೆಮದ್ದನ್ನು ಮಾಡೋದನ್ನು ಕೂಡ ಮರಿಬೇಡಿ. 30 ವರ್ಷದ ನಂತರ ನೀವು ಇದನ್ನು ಆರಾಮ್ಸೆ ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗ್ ನೀವು ಒಂದು ದಿನಕ್ಕೆ 2 ಸರಿ ಅಥವಾ ವಾರಕ್ಕೆ 1-2 ಸರಿ 3 ಸರಿ ಮಾಡಿ, ಅದಾದ ನಂತರ ಜಾಸ್ತಿ ರಿಂಕಲ್ ಸೈನ್ಸ್ ಇದೆ ಅಂತಂದರೆ ಪ್ರತಿದಿನ ಮಾಡ್ಬೋದು. ಇಲ್ಲ ಲೈಟ್ ಆಗಿದೆ ಅಂತಂದರೆ ವಾರಕ್ಕೆ 1-2 ಸರಿ ಅಥವಾ 3 ಸರಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಇಷ್ಟಲ್ಲದೆ ದಿನಕ್ಕೆ 3ರಿಂದ ಇದು ಹೊರಗಡೆ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಆಯಿತು. ಒಳಗಡೆಯಿಂದ ನ್ಯಾಚುರಲ್ ಆಗಿ ಗ್ಲೋ ಬರಬೇಕು ಅಂತಂದರೆ ನಾವೇನು ಮಾಡಬೇಕು? ಚೆನ್ನಾಗಿ ನೀರು ಕುಡಿಬೇಕು. ದಿನಕ್ಕೆ 3 ಲೀಟರ್ ಆದರೂ ನಾವು ನೀರನ್ನು ಕುಡಿಬೇಕು. ಅರ್ಧ ಗಂಟೆ ಆದರೂ ನೀವು ವಾಕ್ ಮಾಡಬೇಕು. ಆವಾಗ ನಿಮ್ಗೆ ಸಿಗೋ ಗ್ಲೋವನ್ನು ತಡೆಗಟ್ಟಲಿಕ್ಕೆ ಇದೆಯಲ್ವ, ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂತಂದರೆ ನಿಮ್ಮ ಮುಖಕ್ಕೆ ಅಥವಾ ನಿಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂತಂದರೆ ನಿಮ್ಮ ಸ್ಕಿನ್ ಸೆಲ್ಸ್ ಹೆಲ್ದಿಯಾಗಿರುತ್ತೆ. ಸ್ಕಿನ್ ಸೆಲ್ಸ್ ಹೆಲ್ದಿಯಾಗಿ ಇದೆ ಅಂತಂದರೆ ನೀವು ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಕಾಣ್ತೀರಾ, ಯೂತ್ಫುಲ್ಲಾಗಿ ಕಾಣ್ತೀರಾ, ಚೆನ್ನಾಗಿ ಕಾಣ್ತೀರಾ. ವಾಕ್ ಮಾಡಿದರೆ ಬೆವರುತ್ತೆ, ನಂಚಿನಂಶ ಏನಾದರೂ ಮುಖದಲ್ಲಿ ಅಥವಾ ಸ್ಕಿನ್ನಲ್ಲಿ ಇದ್ದರೆ ಅದು ಹೊರಟು ಹೋಗುತ್ತೆ. ಸ್ಕಿನ್ ಕ್ಲಿಯರ್ ಆಗುತ್ತೆ, ಸ್ಕಿನ್ ಟೈಟನ್ ಆಗುತ್ತೆ, ನೀವು ಹೆಲ್ದಿಯಾಗಿ ಕಾಣ್ತೀರಾ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಹೆಲ್ತ್ ಇಂಪ್ರೂವ್ ಆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗುತ್ತೆ. 3 ಲೀಟರ್ ನೀರು, ಅರ್ಧ ಗಂಟೆ ವಾಕ್ ಮಾಡಿ. ನೀವು 1 ತಿಂಗಳಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ನಾನು ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ. ಇದರ ಜೊತೆಗೆ ಇನ್ನು ನೀವು ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂತಹ ಹಣ್ಣು ಹಂಪಲುಗಳನ್ನು ತಿನ್ನಿ. ದ್ರಾಕ್ಷಿ ಇರ್ಬೋದು, ಕಿತ್ತಳೆ ಇರ್ಬೋದು, ಹುಳಿ ಬರುತ್ತಲ್ವ, ಆರೆಂಜ್, ಇದು ಯಾವುದಾದ್ರೂ, ಮೂಸಂಬಿ ಅಥವಾ ಏನಂದರೆ ಪೈನಾಪಲ್ ಇರ್ಬೋದು, ಇನ್ನೊಂದು ದಾಳಿಂಬೆ, ಇದರದ್ದು ಜ್ಯೂಸ್ ಮಾಡಿ ಬೇಕಾದರೂ ಕುಡಿಬೋದು, ಅಥವಾ ನೀವು ಹಾಗೆ ರಾ ಬೇಕಾದರೂ ತಿನ್ಬೋದು. ಅದ್ರ ಜೊತೆಗೆ ವಾರದಲ್ಲಿ ಅಟ್ಲೀಸ್ಟ್ 2-3 ಸರಿ ಯಾವುದಾದ್ರು ಒಳ್ಳೆ ಜ್ಯೂಸನ್ನು ಕೂಡ ಕುಡೀರಿ. ಎಷ್ಟು ಮಾಡಿದರೆ ಸಾಕು. ನೀವು 50 ವರ್ಷ ಆದರೂ ಕೂಡ ಇದೆ, ನೀವು ಒಂದು 30-35 ವರ್ಷದ ಥರ ಕಾಣ್ತೀರಾ. ಅದೊಂದು 40 ವರ್ಷ ಆದರೂ ಕೂಡ ನೀವು 25-30 ವರ್ಷದವ್ರ ಥರ ಕಾಣ್ತೀರಾ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ನಾನು ಹೇಳಿರುವಂತಹ ಒಂದು ಮನೆಮದ್ದಿದ್ದು ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಆದರೂ ಟ್ರೈ ಮಾಡ್ತೇನೆ. ಜ್ಯೂಸ್ 2-3 ಸರಿ ಆದರೂ ನಾನು ವಾರಕ್ಕೆ ಕುಡಿತೀನಿ. ವಾಕ್ ಅಂತೂ ಕಂಪಲ್ಸರಿ, ನಾನು ಯಾವತ್ತೂ ವಾಕ್ ಹೋಗೋದನ್ನು ಮರೆಯಲ್ಲ. ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಕಂಪಲ್ಸರಿಯಾಗಿ ನಾನು ಹಚ್ತಾನೆ ಇರ್ತೇನೆ. ನಾನು ಮಾಡದೆ ರಿಸಲ್ಟ್ ಪಡೆಯೋದು ನಿಮಗೆ ಹೇಳ್ತಾ ಇಲ್ಲ, ನಾನು ಮಾಡಿ ರಿಸರ್ಚ್ ಮಾಡಿ ಸ್ಟಡಿ ಮಾಡಿನೇ ಇದರ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ಸೊ ಇಷ್ಟನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡಿದರೆ ಸಾಕು. ಯಾವ ಬೋಟಕ್ಸ್ ಬೇಡ, ಯಾವ ಸರ್ಜರಿ ಬೇಡ, ಏನು ಬೇಡ, ಕಾಸ್ಟ್ಲಿ ಕ್ರೀಮ್ಗಳು ಬೇಡ, ಏನೂ ಬೇಡ. ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಿಮ್ಗೆ ಎಷ್ಟೇ ಏಜ್ ಆದರೂ ಒಂದು 10 ವರ್ಷ ನೀವು ಚಿಕ್ಕ ಥರನೇ ಕಾಣ್ತೀರಾ. ಖಂಡಿತವಾಗ್ಲೂ ನಿಮಗೇನಾದರೂ ಇನ್ನಷ್ಟು ಮಾಹಿತಿ ಗೊತ್ತಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ ತಿಳಿಸಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲಾದರೂ ಓಕೆ. ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಫಾಲೋ ಮಾಡೋದಕ್ಕೆ ಮರಿಬೇಡಿ. ತುಂಬ ಒಳ್ಳೊಳ್ಳೆಯ ವೀಡಿಯೋಗಳನ್ನು ತುಂಬ ರಿಸರ್ಚ್ ಮಾಡಿ ನಾನು ಹಾಕ್ತಾ ಇರ್ತೇನೆ. ಯಾಕಂತಂದರೆ 17 ವರ್ಷ ನನ್ನ ಪ್ರೊಫೆಷನ್ನೇ ರಿಸರ್ಚ್.
ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.